ಹೆಚ್ಚು ಬಟ್ಟಂಗಡಿಗಳು ಇರುತ್ತಾರೆ. ಅನುಯಾಯಿಗಳ ಸಂಖ್ಯೆ ಕಡಿಮೆ ಇರುತ್ತದೆ. ಮುಖ್ಯವಾಗಿ ಇದನ್ನು ರಾಜಕಾರಣಿಗಳು, ಚಿತ್ರನಟರು ಹಾಗೂ ಕೆಲವು ಹಣವಂತರು ಅರ್ಥ ಮಾಡಿಕೊಳ್ಳಬೇಕು. ಗಾಂಧೀಜಿಯವರ ಅಭಿಮಾನಿ ಅನುಯಾಯಿಗಳಲ್ಲಿ ಬಟ್ಟಂಗಿಗಳ ಸಂಖ್ಯೆ 1% ಕಡಿಮೆ. ಕನ್ನಡದ ವರನಟ ರಾಜ್ಕುಮಾರ್ ಅವರ ಅಭಿಮಾನಿ ಅನುಯಾಯಿಗಳಲ್ಲಿ ಬಟ್ಟಂಗಿಗಳ ಸಂಖ್ಯೆ 3%ದಷ್ಟು. ಭಾರತದಲ್ಲಿ ಬೇರೆ ಯಾರೂ ಆ ಸಮಕ್ಕೆ ಬರುವುದಿಲ್ಲ. ತಮಿಳುನಾಡಿನಲ್ಲಿ ಎಂಜಿಆರ್ ಅನುಯಾಯಿಗಳು ಗಟ್ಟೆ. ಅವರು ಸ್ವಂತ ಪಕ್ಷ ಮಾಡಿದಾಗ ಡಿಎಂಕೆಯಲ್ಲಿದ್ದ ಅನುಯಾಯಿಗಳು ಬಂದುದರಿಂದ ಗೆದ್ರು. ಅನಂತರ ನಟ ವಿಜಯಕಾಂತ್ ಪಕ್ಷ ಮಾಡಿ ಅರ್ಧ ಯಶಸ್ಸನ್ನ ಕಂಡ್ರು. ಕಮಲ್ ಹಾಸನ್ ಪಕ್ಷ ಮಾಡಿ ಕೆಳಕ್ಕೆ ಮಗುಚಿ ಬಿದ್ರು. ರಜನಿಕಾಂತ್ ಪಕ್ಷ ಮಾಡಿ ಯುದ್ಧ ಕಾಲದಲ್ಲಿ ಆಯುಧ ಕೆಳಗಿಟ್ಟರು. ಎನ್ಟಿಆರ್ ಪಕ್ಷ ಮಾಡುವಾಗ ಅವರ ಅಭಿಮಾನಿಗಳ ಜೊತೆಗೆ ಮಗಳ ಗಂಡ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಶಾಸಕನಾಗಿ 2 ಅವಧಿಯ ಅನುಭವ ಹೊಂದಿದ್ರು. ಹಾಗಾಗಿ ಎನ್ಟಿಆರ್ ಮಿಂಚಿದ್ರು. ಜಯಲಲಿತಾ, ಚಂದ್ರಬಾಬು ನಾಯ್ಡು ನಟ ರಾಜಕಾರಣಿಗಳ ಬಟ್ಟಂಗಿಗಳಾಗಿ ಬಂದ್ರು. ಮುಂದೆ ತಮ್ಮದೇ ಅನುಯಾಯಿಗಳ ಬಳಗವನ್ನ ಕಟ್ಟಿಕೊಂಡವರು. ಹಿಂದಿಯಲ್ಲಿ ರಾಜೇಶ್ ಖನ್ನಾ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ರು. ಆದರೆ ಬಹುತೇಕರನ್ನ ಬಹುಬೇಗ ಕಳೆದುಕೊಂಡಿದ್ರು. ದಿಲೀಪ್ ಕುಮಾರ್ ತನ್ನ ಒಂದು ಮಟ್ಟದ ಅಭಿಮಾನಿಗಳನ್ನ ಕೊನೆ ತನಕ ಉಳಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸ್ವಂತ ರಾಜಕೀಯ ಪಕ್ಷ ಮಾಡಿ ಒಂದಷ್ಟು ಯಶಸ್ಸು ಕಂಡವರು ಸಾರೆಕೊಪ್ಪ ಬಂಗಾರಪ್ಪ, ಎಚ್.ಡಿ. ದೇವೇಗೌಡರು. ನಟರಲ್ಲಿ ಪಕ್ಷದ ಕಚೇರಿ ತೆರೆದ ಬೆನ್ನಿಗೆ ಅದಕ್ಕೆ ಬೀಗ ಹಾಕಿದವರು ಉಪೇಂದ್ರ. ಕರ್ನಾಟಕದ ಬಹಳಷ್ಟು ರಾಜಕಾರಣಿಗಳು, ನಟರು ಇದನ್ನ ತಿಳಿದುಕೊಳ್ಳಬೇಕು.